ಮಂಗಳೂರಿನ ರೊಸಾರಿಯೋ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಆ್ಯಂಡ್ ರೊಸಾರಿಯೋ ಕಿಂಡರ್ ಗಾರ್ಟನ್ ಶಿಕ್ಷಣ ಸಮೂಹ ಸಂಸ್ಥೆಗಳ ವತಿಯಿಂದ ಇಂದು ಇಗ್ನೈಟ್ ಟು ಎಕ್ಸೆಲ್ ಕಾರ್ಯಕ್ರಮ ರೊಸಾರಿಯೋ ಕಲ್ಚರಲ್ ಹಾಲ್ನಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಚಿತ್ರ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ರೊಸಾರಿಯೋ ಕ್ಯಾಥೆಡ್ರಲ್ ಪ್ಯಾರಿಸ್ ಪ್ರೀಸ್ಟ್ ವಿ ರೆವರೆಂಡ್ ಫಾದರ್ ಅಲ್ಫ್ರೆಡ್ ಜೆ ಪಿಂಟೋ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಪೊರೇಟರ್ ಅಬ್ದುಲ್ ಲತೀಫ್, ಗಿಲ್ಬರ್ಟ್ ಡಿಸಿಲ್ವಾ, ವೆಂಕಟ ಮಲ್ಯ ಮೊದಲಾದವರು ಪಾಲ್ಗೊಂಡರು. ಈ ಸಂದರ್ಭ ಮಾತನಾಡಿದ ಅಲ್ಫ್ರೆಡ್ ಜೆ ಪಿಂಟೋ ಅವರು, ನಾವು ಇಂದು ಮೌಲ್ಯವನ್ನು ಕಲಿತುಕೊಂಡು ಮುನ್ನಡೆಯಬೇಕು. ದೊಡ್ಡವರಾದ ಬಳಿಕ ನಾವು ಬೆಳೆಯಲು ಉದ್ಯೋಗ ಬೇಕು. ನಾವು ಬೆಳೆದರೆ ಸಾಲದು, ಉಳಿದವರ ಉಳಿತಿಗೂ ನಾವು ಕೆಲಸವನ್ನ ಮಾಡಬೇಕು. ಶಿಕ್ಷಕರಿಗೆ ಗೌರವವನ್ನು ನೀಡುತ್ತಾ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕು ಎಂದರು. ಇದೇ ಸಂದರ್ಭ ಪುಟಾಣಿ ಮಕ್ಕಳ ಪ್ರತಿಭೆಯನ್ನ ಹೊರಗೆ ಹಚ್ಚುವ ಹಾಡುಗಾರಿಕೆ, ನೃತ್ಯ, ಕಿರುಪ್ರಹಸನ, ಫ್ಯಾನ್ಸಿ ಡ್ರೆಸ್ ಸೇರಿದಂತೆ ಪ್ರತಿಭಾ ಪ್ರದರ್ಶನ, ಟ್ಯಾಲೆಂಟ್ ಶೋ ನಡೆಯಿತು. ಸ್ಪರ್ಧಾ ವಿಜೇತ ಪುಟಾಣಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಆಡಳಿತ ಅಧಿಕಾರಿ ವಿನೋದ್ ಲೋಬೋ, ಮುಖ್ಯ ಶಿಕ್ಷಕಿ ಜೆನೆಟೆ ಫೆರ್ನಾಂಡಿಸ್, ಕೋಆರ್ಡಿನೇಟರ್ ರೀನಾ ಡಿಸೋಜಾ, ಶಿಕ್ಷಕಿ ವೀಣಾ ಸೇರಿದಂತೆ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಸ್ವ ಉದ್ಯಮ ಎಂಬುದು ಅದೊಂದು ಮುಖ್ಯ ಕಲೆ, ಅದೊಂದು ವೃತ್ತಿ. ನಾವು ಯಾವ ಪಾಠವನ್ನು ಕಲಿತರೂ ನಮ್ಮ ಮನೆಯಲ್ಲಿ ಚಿಕ್ಕ ತೋಟವನ್ನು ನಾವು ಮಾಡ್ತೇವೆ, ಮನೆಯ ಅಂಗಳವನ್ನು ಶುಚಿತ್ವವಾಗಿಗೊಳಿಸ್ತೇವೆ ಹಾಗೂ ಅಲಂಕರಿಸುತ್ತೇವೆ. ಇದು ನಮ್ಮ ವಿದ್ಯೆಯೊಡನೆ ಬರುವಂತಹ ಒಂದು ವಿಶೇಷ ಬುದ್ಧಿ. ಇದು ನಮಗೆಲ್ಲರಿಗೂ ಅಗತ್ಯ. ಹಾಗೂ ನಾವು ದೊಡ್ಡವರಾದ ಮೇಲೆ ನಮ್ಮ ಜೀವನದಲ್ಲಿ ನಮಗೆ ಬೇರೆ ಬೇರೆ ಥರದ್ದು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ನಮಗೆ ಉದ್ಯೋಗ ಬೇಕು. ನಾವು ಕಲಿಯುವುದೇ ಅದಕ್ಕಾಗಿ. ನಮ್ಮ ಜೀವನ ಉತ್ತಮಗೊಳಿಸಬೇಕು, ಸ್ವಚ್ಛಂದ ಆಗಿರಬೇಕು, ಎಲ್ಲರಿಗೂ ಸಹಕಾರ ಆಗಬೇಕು. ಹೀಗಿರುವಾಗ ಈ ವಿದ್ಯೆ ಏನು ನಾವು ಪಡೆಯುತ್ತೇವೆ ಶಾಲೆಯಲ್ಲಿ, ಅದರ ಮುಖಾಂತರ ನಮ್ಮ ಮುಂದಿನ ಜೀವನ ನಡೆಯುವುದು. ಅದಕ್ಕಾಗಿ ಪ್ರೈಮರಿ ಶಾಲೆ ಹಾಗೂ ಪ್ರೈಮರಿ ಹಂತದಲ್ಲಿ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಉತ್ತಮವಾದ ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದಾರೆ. ಅಂದರೆ ಅರ್ಥ ಏನೆಂದರೆ, ನಮ್ಮ ಶಾಲೆಯಲ್ಲಿ ಕಳೆದ ಜೂನ್ ತಿಂಗಳಿನಿಂದ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಹಾಗೂ ನಮ್ಮ ಅಡ್ಮಿನಿಸ್ಟ್ರೇಟರ್ ಆದ ವಿನೋದ್ ರವರು ಕೂಡಿ ಏನೆಲ್ಲ ಅವರು ಪಾಠ ಕಲಿಸ್ತಾ ಇದ್ದಾರೆ. ಅದು ಮುಖ್ಯವಾಗಿ ವಿದ್ಯೆ ಅಂತ ಹೇಳುವಾಗ ನಮ್ಮಲ್ಲಿದ್ದ ಪ್ರತಿಭೆಗಳನ್ನು ಹೊರಸೂಸುವುದು. ಎಡುಕಾರ ಅಂತ ಹೇಳ್ತೇವೆ. ಎಡುಕಾರ ಅಂದರೆ ಅದೇ ಅರ್ಥ. Good morning to all dignitaries, guests, delegates and my dear friends. With great joy and immense exultation, I feel privileged to extend my warm welcome to all present here for the celebration.